ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಇವುಗಳ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉಡುಪಿ ಪತ್ರಿಕಾ ಭವನದ ಬಳಿಯ ಐಎಂಎ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಅಧ್ಯಕ್ಷ ಡಾಕ್ಟರ್ ವಿನಾಯಕ್ ಶೆಣೈ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಲೆವರು ವಹಿಸಿದರು. ಶಿಬಿರದಲ್ಲಿ ಕೆಎಂಸಿಯ ಜನರಲ್ ಮೆಡಿಸಿನ್, ಕಾರ್ಡಿಯಾಲಜಿ, ಡರ್ಮಟಾಲಜಿ, ನೇತ್ರ ವಿಭಾಗದ ಸ್ಕ್ರೀನಿಂಗ್ ಮತ್ತು ಸರ್ಜಿಕಲ್ ಡ್ರೀಮ್, ಇಎನ್ಟಿ, ಆರ್ಥೋಪೆಡಿಕ್ಸ್ ಹಾಗೂ ನರ್ಸಿಂಗ್ ವಿಭಾಗಗಳು ಭಾಗವಹಿಸಿ ಅದೇ ರೀತಿ ರಕ್ತದೊತ್ತಡ, ಮಧುಮೇಹ ಹಾಗೂ ಇಸಿಜಿ ಪರೀಕ್ಷೆ ಕೂಡ ಮಾಡಲಾಯಿತು. ಕೆಲಸ ಏನಂತ ನಮಗೆ ಗೊತ್ತಿರಲಿಲ್ಲ. ಬರ್ತವೆ ಇಲ್ಲಿ ಬಂದ್ಬಿಟ್ಟು ಎಲ್ಲೇ ಒಂದು ಆಕ್ಸಿಡೆಂಟ್ ಆಯ್ತು, ಎಲ್ಲೇ ಒಂದು ಮರ್ಡರ್ ಆಯ್ತು, ಎಲ್ಲೇ ಯಾರೋ ಪೊಲಿಟಿಷಿಯನ್ ಬಂದ ಹೋಗ್ತೇವೆ. ಪೊಲಿಟಿಷಿಯನ್ ಅವರು 11 ಗಂಟೆ ಬರ್ತಾನೆ ಹೇಳಿದ್ರೆ ಬರುವಾಗ 3 ಗಂಟೆ. ಅಲ್ಲಿ ಕೂತ್ಕೊಂಡಲ್ಲಿ ಕುಡಿಲಿಕ್ಕೆ ನೀರು ಇರುವುದಿಲ್ಲ, ಫುಡ್ ಇರುವುದಿಲ್ಲ, ಸುಮ್ಮನೆ ಅವರನ್ನು ಕಾಯ್ದು ಕೂತ್ಕೊಳ್ತಾರೆ. ಅವ್ರು ಬಂದ ನಂತರ ಅವ್ರನ್ನ ಬೈಟ್ ತೆಗೆದಿಕ್ಕೆ ಬಂದ ಕೂಡಲೇ ಆಫೀಸಿಂದ ಫೋನ್ ಬರ್ತಾರೆ, ಕಳಿಸಿ 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 ಅಂತೇಳಿ. ಇಂಟರ್ನೆಟ್ ಪ್ರಾಬ್ಲಮ್ ಇದ್ರೆ 6 ಗಂಟೆವರೆಗೆ ನಾವು ಇಲ್ಲಿ ಒದ್ದಾಡ್ಬೇಕು. ಆನಂತರ ಏನ್ ಸಿಗ್ತದೆ ಅದನ್ನ ಸ್ವಲ್ಪ ಹೊಟ್ಟೆಗೆ ಹಾಕೊಳ್ತೇವೆ, ಎತ್ಕೊಂಡು ಮನೆಗೆ ಹೋಗ್ತೇವೆ. ಮನೆ ಹೋದಂದ್ರೆ ಪುನಃ ನಮ್ಮ ದಿನನಿತ್ಯದ ಜಂಜಟ್ಸು ಆಗ್ತದೆ. ಪುನಃ ರಾತ್ರಿ ಏನಾದ್ರು ಪುನಃ ಎತ್ಕೊಂಡು ಹೋಗ್ತೇವೆ. ನಿದ್ದೆಗಳು ಸರಿ ಇರುತ್ತಿಲ್ಲ ನಮ್ಗೆ. ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳೋದು ಅತ್ಯಗತ್ಯ. ಯಾಕೆಂದ್ರೆ ನಮ್ಮೊಂದಿಗೆ ನಮ್ಮನ್ನು ನಂಬಿಕೊಂಡು ಬಂದಿರುವ ನಮ್ಮ ಸಂಸಾರಗಳಿದೆ, ಹೆಂಡತಿ ಮಕ್ಕಳಿದ್ದಾರೆ, ತಂದೆ ತಾಯಿಗಳಿದ್ದಾರೆ. ಜಾಸ್ತಿಯಾಗಿ ಈ ನಾನ್ ಮಾಡಿದ್ರೆ ಇದನ್ನ ನಮ್ಗೆ ತಡೆಗಟ್ಟುವಂತ ತೊಂದರೆ ಆಗಿರ್ತದೆ. ಯಾವುದೆಲ್ಲ ಅಂದ್ರೆ ಈಗಿನ ಲೈಫ್ ಸ್ಟೈಲ್ ಅಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್, ಜಾಸ್ತಿ ಆಕ್ಟಿವಿಟಿ ಇಲ್ಲ, ಎಕ್ಸರ್ಸೈಸ್ ಇಲ್ಲ, ಕೂತ್ಕೊಂಡೆ ಕೆಲಸ ಮಾಡುವಂತದ್ದು, ಎಕ್ಸರ್ಸೈಸ್ ಕಮ್ಮಿ ಇರುವಂತದ್ದು, ಮತ್ತೆ ಪೂರ್ ಡಯಟ್, ಬೊಜ್ಜಿನ ಕಾರಣಕ್ಕೆ ಕಾರಣುವಂತದ್ದು ಡಯಟ್,